ತೂಫಾನ್ ವಾಹನದಲ್ಲಿ ಪ್ರವಾಸಿಗರು ನೇತಾಡಿಕೊಂಡು ಹೋಗ್ತಾ ಇರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ಸಾರ್ವಜನಿಕರ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಉಡುಪಿ ಜಿಲ್ಲೆಯ ಕಾಪು ಸಮೀಪದ ಮೂಳೂರಿನಿಂದ ತೂಫಾನ್ ವಾಹನವೊಂದು ಪ್ರವಾಸಿಗರನ್ನ ತುಂಬಿಕೊಂಡು ತೂಫಾನ್ ಹೊರಟಿದ್ದು ಇವರ ಹಿಂಬದಿಯಲ್ಲಿದ್ದ ಬೇರೊಂದು ವಾಹನ ಪ್ರಯಾಣಿಕರು ಈ ದೃಶ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ವಾಹನ ಒಳಗಡೆ ಪ್ರಯಾಣಿಕರು ತುಂಬಿ ತುಳುಕ್ತಾ ಇರುವುದು ಮಾತ್ರವಲ್ಲದೆ ಹೊರಗಡೆ ನೇತಾಡಿಕೊಂಡು ಹೋಗ್ತಾ ಇರುವ ದೃಶ್ಯ ಕೂಡ ಕಂಡುಬಂದಿದೆ. ಪ್ರವಾಸಿಗರ ಈ ಬೇಜವಾಬ್ದಾರಿ ವರ್ತನೆ ಸಾರ್ವಜನಿಕರ ವಲಯದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಪೊಲೀಸರು ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. Wait.